ಬೆಳ್ತಂಗಡಿಯಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ. ಈಗಾಗಲೇ ಎರಡೂ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಅವರ ಭಾವ ಕನ್ನಡ ಚಲನಚಿತ್ರ ನಟ ಚಿನ್ನಾರಿ ಮುತ್ತ ಖ್ಯಾತಿಯ ವಿಜಯ ರಾಘವೇಂದ್ರ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಅವರು ಬಿಸಿಲಿನ ನಡುವೆಯೂ ಕೂಡ ಅಲ್ಲಿಂದ ಸುಮಾರು 3-4 ಕಿಲೋಮೀಟರ್ನಿಂದ ನಿರಂತರವಾಗಿ ಇಲ್ಲಿ ಬಂದಿದ್ದಾರೆ. ಈಗ ನಮ್ಮ ಜೊತೆಗೆ ಇದ್ದಾರೆ. ಹೇಗೆ ಆಯಿತು? ಬಿಸಿಲೇ ಹೇಗಿದೆ ನಮ್ಮವರಿದ್ದು? ಫ್ರೈ ಆದ್ವಿ. ಇಲ್ಲ, ಬಟ್ ನನಗೆ ಬೆಳ್ತಂಗಡಿ ಬಿಸಿಲಾಗಲಿ ಮಂಗಳೂರು ಬಿಸಿಲಾಗಲಿ ಹೊಸದಲ್ಲ. ಸಾಕಷ್ಟು ಬಾರಿ ಶೂಟಿಂಗ್ ಬಂದಿದ್ದೀನಿ. ನಮ್ಮ ಕುಟುಂಬ ಇಲ್ಲಿದೆ, ಸೊ ಹಾಗಾಗಿ ಸಾಕಷ್ಟು ಬಾರಿ ಬರ್ತಿರ್ತೀನಿ. ಸೊ ಇವತ್ತು ಅದು ಯಾವುದೂ ನನಗೆ ಗೊತ್ತಾಗಲಿಲ್ಲ, ಬಿಸಿಲಾಗಲಿ ಮತ್ತೊಂದಾಗಲಿ ಗೊತ್ತಾಗಲಿಲ್ಲ. ಇಲ್ಲಿ ನಾನು ಬಂದಿದ್ದು ನನ್ನ ಬಾಮೈದ ರಕ್ಷಿತ್ ಶಿವರಾಮ್ ಅವ್ರಿಗೋಸ್ಕರ. ಇದು ನನಗೆ ಬಹಳ ಭಾವನಾತ್ಮಕವಾದಂಥ ಸಂದರ್ಭ ಇದು. ರಕ್ಷಿತ್ ಅವರು ನನಗೆಷ್ಟು ಮುಖ್ಯ, ನಮ್ಮ ಕುಟುಂಬಕ್ಕೆ ಎಷ್ಟು ಮುಖ್ಯ, ಅವರ ಗೆಲುವು ನಮಗೆಷ್ಟು ಮುಖ್ಯ ಆಗುತ್ತೆ, ಮತ್ತು ಬೆಳ್ತಂಗಡಿ ಜನಕ್ಕೆ ಎಷ್ಟು ಅಗತ್ಯ ಅನ್ನೋದ್ರ ವಿಚಾರವಾಗಿ ನಾನು ಇಲ್ಲಿಗೆ ಬಂದೆ. ಜನ ತೋರಿಸ್ತಾ ಇರೋ ಪ್ರೀತಿ, ಜನ ತೋರಿಸ್ತಾ ಇರುವಂಥ ಭರವಸೆ ಇವೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸೊ ಹಾಗಾಗಿ ಭಗವಂತನಲ್ಲಿ ನಾವು ಪ್ರಾರ್ಥಿಸೋದು ಯಶಸ್ಸಿನ ಬಗ್ಗೆ ಅಷ್ಟೇ. ರಕ್ಷಿತ್ ಮತ್ತು ನಿಮ್ಮ ಒಡನಾಟದ ಬಗ್ಗೆ, ಬಾಮೈದ ಬಹಳ ಆತ್ಮೀಯ ಒಡನಾಟ ಹೇಗೆ? ನಾವು ಬಹಳ ಮೊದಲಿಂದನೂ, ಅಂದರೆ ನಾವು ಮದುವೆ ಆದಾಗಲಿಂದನೂ ನಮ್ಮಲ್ಲಿ ಬಹಳ ಒಳ್ಳೆಯ ಒಂದು ಹೊಂದಾಣಿಕೆ ಇದೆ. ನಾವು ಬೇಸಿಕಲಿ ಭಾಮೈದನ ಥರ ಇರೋದಿಲ್ಲ, ಭಾಳ ಸ್ನೇಹದ ಒಂದು ಲೆವೆಲಲ್ಲಿ ಇರ್ತೀವಿ. ಇನ್ಫ್ಯಾಕ್ಟ್ ನಾನು ಹೋಮ್ ಪ್ರೊಡಕ್ಷನ್ ಕಿಸ್ಮತ್ ಅನ್ನೋ ಸಿನಿಮಾ ನಿರ್ಮಾಣ ಮಾಡಿದಾಗ ರಕ್ಷಿತ್ ಸಹಕಾರ, ರಕ್ಷಿತ್ ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಆ ಸಿನಿಮಾ ಹೇಗೆ ಬಂತು, ನಾನು ಹೇಗೆ ಮುಗಿಸಿದ್ನೋ ಅಷ್ಟು ಸುಲಭವಾಗಿ ಮುಗ್ಸೋಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ರಕ್ಷಿತ್ ನನಗೆ ಒಂದು ರೀತಿ ಬೆನ್ನೆಲುಬು, ನನಗೊಂದು ಮಾರಲ್ ಸಪೋರ್ಟ್. ಸೊ ಹಾಗಾಗಿ ರಕ್ಷಿತ್ಗೆ ನನ್ನ ಈ ಸಪೋರ್ಟ್ ಆಗಲಿ, ನಾನು ಮಾಡ್ತಿರೋಂಥ ಈ ಕೆಲಸ ಆಗಲಿ ನನ್ನ ಕರ್ತವ್ಯ ಅಂದ್ಕೊಂಡು ಮಾಡ್ತೀನಿ, ಅದು ನನ್ನದು ಅಂದ್ಕೊಂಡು ಮಾಡ್ತೀನಿ. ಸಹೋದರಿ ಸ್ಪಂದನ ಅವರು ರಕ್ಷಿತ್ಗೆ ಎಷ್ಟು ಸಪೋರ್ಟಿವ್? ಬಹಳ ಸಪೋರ್ಟಿವ್ ಇದ್ದಾರೆ ಸರ್, ಬಹಳ ಸಪೋರ್ಟಿವ್. ಇರಲೇಬೇಕಲ್ಲ, ಒಂದು ಮನೆಯಲ್ಲಿ ಅಣ್ಣನಿಗೆ ತಂಗಿಯ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಭಾಳ ಕಾಳಜಿ ವಹಿಸಿ, ಭಾಳ ಟೆನ್ಷನ್ ಎಲ್ಲ ಇದ್ದೇ ಇರುತ್ತೆ. ಅಣ್ಣ ಗೆಲ್ಲಬೇಕು ಅನ್ನೋ ಒಂದು ಆತಂಕ ಆಗಲಿ, ಆಸೆ ಆಗಲಿ, ಆಶೆ ಆಗಲಿ, ಇವೆಲ್ಲವೂ ಇದ್ದೇ ಇರುತ್ತೆ. 2 ವರ್ಷ ರಕ್ಷಿತ್ ಸಂಪೂರ್ಣವಾಗಿ ಕ್ಷೇತ್ರದಲ್ಲಿದ್ದರು, ನೀವು ಬೆಂಗಳೂರಿನಲ್ಲಿ ಒಡನಾಡಿಯಾಗಿದ್ರಿ. ಇಲ್ಲಿ ಹೇಗೆ ವರ್ಕ್ ಮಾಡ್ತಿದ್ದಾರೆ ಸರ್? ಬೆಂಗಳೂರನ್ನೇ ಮರೆತುಬಿಟ್ಟಿದ್ರು ಅವರು ಬೆಂಗಳೂರಲ್ಲೇ ಓದಿದ್ದು ಮಾಡಿದ್ದೆಲ್ಲ ಆದರೂ ಕೂಡ ಬದುಕು ಒಂದು ಜೀವನ ಅಂತ ಅಲ್ಲಿದ್ದರೂ ಕೂಡ ಅವರು ಹುಟ್ಟಿದ್ದಿಲ್ಲಿ, ಅವರ ಕುಟುಂಬ ಇಲ್ಲಿ, ಅವರ ಮೂಲ ಇಲ್ಲಿ. ಹಾಗಾಗಿ 2.5 ವರ್ಷದಿಂದ ರಕ್ಷಿತ್ ಪಟ್ಟಿರೋ ಕಷ್ಟ, ಅದನ್ನು ನಾನು ಕಷ್ಟ ಅಂತ ಹೇಳೋದಿಲ್ಲ. ರಕ್ಷಿತನ ಬಹಳ ಇಷ್ಟಪಟ್ಟು ಭಾಳ ನಿಷ್ಠೆಯಿಂದ ಇಲ್ಲಿ ಬೆಳ್ತಂಗಡಿಯ ಜನರ ಜೊತೆ ಅವರ ಬದುಕನ್ನು ತನ್ನ ಬದುಕಾಗಿಸ್ಕೊಂಡು ಇನ್ನು ಮುಂದೆ, ಇವತ್ತಿನವರೆಗೂ ಒಂದಿತ್ತು, ಆದರೆ ಇನ್ನು ಮುಂದೆ ಇರೋದು ನಮ್ಮ ರಕ್ಷಿತೇ ಅನ್ನುವಷ್ಟರ ಮಟ್ಟಿಗೆ ಜನ ಅವ್ರನ್ನ ಪ್ರೀತಿಸೋ ಹಾಗೆ ಪ್ರೀತಿಯನ್ನು ಗಳಿಸಿದ್ದಾರೆ. ಕನ್ನಡ, ಇಲ್ಲಿ ತುಳುವಿನವರು ಬಹಳಷ್ಟು ನಿಮ್ಮ ಹತ್ರ ಮಾತಾಡಿರ್ಬೋದು. ಇಲ್ಲಿಂದ ಸುಮಾರು ಇಷ್ಟರ ತನಕ ಏನೆಲ್ಲ ಕೇಳಿದ್ರು, ನೀವೇನೆಲ್ಲ ಆನ್ಸರ್ ಮಾಡಿದ್ರು? ತುಳು ಬರ್ಪುಣ ಅಂತ ಕೇಳಿಬರಿ, ಏನು ತುಳು ಬರ್ಪುಣ ಪನ್ಪೆ ದಾಯಪಣ್ಣ எனக்கு ತುಳು ಗೊತ್ತುಂಡು, ಏನು ತುಳು ಪಾತೆ ಇರ್ಬೇಕು, ತುಳು ಕಲಿತೆ ಪಂಡ ಮಸ್ತ್ ಭಾಷಣ ಕೊರ್ರಾಪುಜಿ, ಆತ ತುಳು ಗೊತ್ತಿಜ್ಜಿ ಅಂತೆಲ್ಲ ಹೇಳಿದೆ. ಯಾಕೆಂದರೆ ತುಳು ಗೊತ್ತು, ನಾವು ಬರದಲ್ಲಿ ತಪ್ಪು ಮಾತಾಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ನಾನು ಇನ್ನೂ ಕಲಿತು ಚೆನ್ನಾಗಿ ಮಾತಾಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದೆ. ಸೊ ಹಾಗಾಗಿ ತುಳು ಭಾಷೆ ಕೂಡ ನನಗೆ ಹೊಸದಲ್ಲ, ಅದು ನನ್ನದೇ ಭಾಷೆ ಅನ್ನೋ ಹಾಗೆ ಅದು ನನ್ನ ಜೊತೆಲೇ ಇದೆ. ಧನ್ಯವಾದ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಬಹಳ ವಿಶೇಷವಾಗಿ ಮಾತಾಡಿದರು ವಿಜಯ ರಾಘವೇಂದ್ರ ಅವರು. ಅವ್ರು ಹೇಳಿದರು, ಬಾಮೈದ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಬಂದೀನಿ, ಬಾಮೈದ ಗೆಲ್ಲಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದೀನಿ. ಜೊತೆಗೆ ಬಾಮೈದನ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೀನಿ. ಜೊತೆಗೆ ಅವರ ಸಹೋದರಿಯೂ ಕೂಡ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಅವರು 2 ವರ್ಷ ಬೆಂಗಳೂರನ್ನು ಮರೆತಿದ್ರು ಅನ್ನುವಂಥ ಮಾತನ್ನು ವಿಜಯ ರಾಘವೇಂದ್ರ ಅವರು ಹೇಳಿದ್ದಾರೆ. ಸತೀಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.